ಪ್ರತಿಭಟನೆಯ ಎಚ್ಚರಿಕೆಯ ಬಳಿಕ ಎಚ್ಚೆತ್ತುಕೊಂಡ ನವಯುಗ ಕಂಪನಿ ನಿಗದಿತ ಪ್ರದೇಶದಲ್ಲಿ ಸರ್ವಿಸ್ ರಸ್ತೆ ಸಹಿತ ಚರಂಡಿ ವ್ಯವಸ್ಥೆಯನ್ನು ಮಾಡಿದ್ರು ಈ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆದಿರುವುದರಿಂದ ಚರಂಡಿಯಲ್ಲಿ ಹರಿಯಬೇಕಿದ್ದಂತಹ ಮಳೆ ನೀರು ಸರ್ವಿಸ್ ರಸ್ತೆಯ ಮೇಲೆ ಹರಿತಾ ಇದೆ। ಇದನ್ನು ಪ್ರಶ್ನಿಸುವಂತಹ ಧೈರ್ಯ ಯಾವ ವ್ಯಕ್ತಿಗೂ ಇಲ್ಲದೆ ಇರುವುದು ಸೋಜಿಗವೇ ಸರಿ। ಇದು ಪಡುಬಿದ್ರಿ ಮುಖ್ಯಪೇಟೆಯ ಅರೆಬರೆ ಕಾಮಗಾರಿಯಿಂದ ಉಂಟಾಗ್ತಾ ಇರುವಂತಹ ಸಮಸ್ಯೆ। ಇಲ್ಲಿ ಜನರು ಸಹಿತ ವ್ಯಾಪಾರಿಗಳು ದಿನನಿತ್ಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ। ಈ ಬಗ್ಗೆ ತಮ್ಮ ಅಧಿಕಾರಾವಧಿಯ ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಂಡಂತಹ ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಪ್ರತಿನಿಧಿಗಳು ಸರ್ವಿಸ್ ರಸ್ತೆ ಒಳಚರಂಡಿ ಸಹಿತ ಇತರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದಿದ್ದಲ್ಲಿ ಸಾರ್ವಜನಿಕರನ್ನು ಸೇರಿಸಿಕೊಂಡು ಕಂಪನಿ ವಿರುದ್ಧ ಪ್ರತಿಭಟಿಸುವ ಎಚ್ಚರಿಕೆಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಸಂದರ್ಭ ಅರ್ಧಂಬರ್ಧ ಕಾಮಗಾರಿ ನಡೆಸಿದ್ರು। ಇದೀಗ ಮಾಡಿದಂತಹ ಕಾಮಗಾರಿ ಅವೈಜ್ಞಾನಿಕವಾಗಿರುವುದರಿಂದ ಚರಂಡಿಯಲ್ಲಿ ಹರಿಯಬೇಕಿದ್ದಂತಹ ಮಳೆ ನೀರು ಸರ್ವಿಸ್ ರಸ್ತೆ ಮೇಲೆ ಹರಿತಾ ಇದೆ। ರಸ್ತೆಯಲ್ಲಿ ವಾಹನ ಸಂಚರಿಸುವ ವೇಳೆ ಕೊಳಚೆ ನೀರು ಪಾದಾಚಾರಿಗಳ ಮೇಲೆ ಎರಚಿ ಜನತೆ ನಿತ್ಯ ಸಮಸ್ಯೆ ಅನುಭವಿಸುವಂತಾಗಿದೆ। ರಾಷ್ಟ್ರೀಯ ಹೆದ್ದಾರಿದ ಬರೀತೆ ಸರ್ವಿಸ್ ರಸ್ತೆ ಮಲ್ದಿರ ಆ ಸರ್ವಿಸ್ ರಸ್ತೆ ಮಲ್ದಿನ ದೇವಸ್ಥಾನ ನಡೆ ಮುಟ್ಟ ಸರ್ವಿಸ್ ರಸ್ತೆ ಮಲ್ದಿರು ಐದು ವರ್ಷದ ನೀರು ರೋಡು ಡೇ ಪೋನುಂಡು ಆ ಸರ್ವಿಸ್ ರಸ್ತೆ ಮಲ್ದಿನ ವೈಜ್ಞಾನಿಕ ರೀತಿಯಾಗಿ ಈಜಿಯವು ದಯಪಂಡ ನೀರು ರೋಡು ಡೇ ಪೋನುಂಡು ಆ ತೋಡು ಐಕ ಸರ್ವಿಸ್ ರಸ್ತೆದ ಬರೀಟ್ ಮಲ್ದಿನ ಆ ತೋಡು ಒಲ್ಪಲ ನೀರು ಪೋಂದುಜಿ ದಯಪಂಡ ಐಕ ಮಲ್ದಿನ ಒಟ್ಟೆಡು ಒಲ್ಪಲ ಒಂಜಿ ಹೊಟ್ಟೆಡ್ಲ ನೀರು ಜತ್ತೊಂದು ಪೋಂದುಜಿ ಹೊಟ್ಟೆ ಎತ್ತರ ಆತಂದು ರೋಡ್ ಸಗ್ಗ ಆತಂದು ಅವೇನು ಆಯ್ನ ಬೇಕನ್ನಕ್ಕೆ ಸಂಬಂಧಪಟ್ಟ ಸರಿ ಮಾಡ್ತೇವೆ ದಯಪಂಡ ಇಂದು ಇಜಿಂದ ನೀರ್ದ ಮಿತಿ ಹೋಮದ ಲೆಕ್ಕ ಹಾಕೊಂಡು ಈ ರಸ್ತೆ ಎಲ್ಲ